ಪುತ್ತೂರು ಶಾರದೋತ್ಸವ ಅಂತಿಮ ಹಂತದಲ್ಲಿದ್ದೇವೆ. ನವರಾತ್ರಿಯ 9 ದಿವಸಗಳ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮಗಳು ನಡೆದು ದೇವಿಯ ಶಾರದಾ ಮಾತೆಯ ವಿಗ್ರಹದ ಒಂದು ದಿವ್ಯ ಶೋಭಾಯಾತ್ರೆ ನಡೆಯುವಂಥ ಒಂದು ಅಂತಿಮ ಕ್ಷಣಗಣನೆಯಲ್ಲಿದೆ. ಪುತ್ತೂರಿನಾದ್ಯಂತ ಇದಕ್ಕೊಂದು ಸಕಲ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ. ದೀಪಾಲಂಕಾರ ಆಗಿರ್ಬೋದು, ವಿಶೇಷವಾಗಿ ಸಾಗಿ ಬರುವಂತಹ ಮೆರವಣಿಗೆ ಆಗಿರ್ಬೋದು, ಇದಕ್ಕೆ ವಿಶೇಷವಾದಂಥ ಸಿದ್ಧತೆ ಮತ್ತು ಯೋಜನೆಗಳನ್ನು ಕೂಡ ತಯಾರಿಸಲಾಗಿದೆ. ಈ ಒಂದು ಶೋಭಾಯಾತ್ರೆಯ ರೂವಾರಿತನವನ್ನು ವಹಿಸಿಕೊಂಡಿರುವವರು ಪುತ್ತೂರಿನ ಉದ್ಯಮಿಗಳು, ಪದ್ಮಶ್ರೀ ಸೋಲಾರ್ ಸಿಸ್ಟಮ್ನ ಮುಖ್ಯಸ್ಥರು ಆಗಿರುವಂತಹ ಸೀತಾರಾಮ ರೈ ಕೆದಂಬಾಡಿ ಗುತ್ತು ಅವರಿದ್ದಾರೆ. ಸೊ ಅವರ ಜೊತೆ ಮಾತಾಡೋಣ, ಯಾವ ರೀತಿಯಾದಂತಹ ಸಿದ್ಧತೆಗಳು ಅವರು ಮಾಡಿಕೊಂಡಿದ್ದಾರೆ ಮತ್ತು ಯಾವ ರೀತಿಯ ಯೋಜನೆಗಳಿವೆ ಎನ್ನುವುದರ ಬಗ್ಗೆ. ನಮಸ್ತೆ ಸರ್. ಒಟ್ಟು ಶಾರದೋತ್ಸವದ ಈ ಒಂದು ಅಂತಿಮ ಹಂತದಲ್ಲಿದ್ದೇವೆ. ಪುತ್ತೂರು ಶಾರದೋತ್ಸವ ಎನ್ನುವಂಥ ರೀತಿಯಲ್ಲಿ ವಿಜೃಂಭಣೆಯಿಂದ ನಡೆಸಲಿಕ್ಕೆ ಯೋಜನೆ ಹಾಕ್ಕೊಂಡಿದ್ದೀರಾ. ಎಷ್ಟು ಮಂದಿಯ ಒಂದು ಅಂದಾಜು ಜನ ಸೇರುವಂಥ ನಿರೀಕ್ಷೆ ಇದೆ ಮತ್ತು ಯಾವ ರೀತಿಯಾಗಿ ಮೆರವಣಿಗೆಯಲ್ಲಿ ಆಕರ್ಷಣೆ ಇದೆ? ನೋಡಿ, ಸಾಧಾರಣ ನಾವೀಗ ಆಯೋಜನೆ ಮಾಡಿರುವಂಥ ಈ ಸಂಘಟನೆಗಳ ಸಂಘ ಸಂಸ್ಥೆಗಳ ಎಲ್ಲ ನೃತ್ಯ ತಂಡಗಳ ಭಜನಾ ತಂಡಗಳ ಇದರಲ್ಲಿ ಭಾಗವಹಿಸುವಂಥ ತಂಡಗಳ ಟೋಟಲ್ ಜನಸಂಖ್ಯೆ ಸಾಧಾರಣ 4,500 ಜನ ತನಕ ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದರೊಟ್ಟಿಗೆ ಭಗವದ್ಭಕ್ತರು ಸೀಮೆಯಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳಿಂದ ಬರುವಂಥವರು ಕಡಿಮೆ ಅಂದರೂ ಒಂದು 12,000 ಜನಕ್ಕಿಂತ ಮಿಚ್ಚು ಸೇರಿ ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮದೊಂದು ನಿರೀಕ್ಷೆ ಇದೆ. ಇದರೊಟ್ಟಿಗೆ ಈ ಮೆರವಣಿಗೆ ಉದ್ದಕ್ಕೂ ಸಾಧಾರಣ ಕುಣಿತ ಭಜನೆಯಾದ ತಂಡ, ಅದರೊಟ್ಟಿಗೆ ಭಜನೆ ಹೇಳ್ಕೊಂಡು ಹೋಗುವಂಥವರು, ಅದರೊಟ್ಟಿಗೆ ಈ ಭವ್ಯ ಹನುಮಂತನ ಭಾರಿ ಅತಿ ಎತ್ತರದ ಒಂದು ಟ್ಯಾಬ್ಲೋ ಬರಲಿಕ್ಕಿದೆ ಅದರೊಟ್ಟಿಗೆ ಪೂಜಾ ನೃತ್ಯ, ಕಂಸಾಲೆ ಮತ್ತು ಮಲ್ಲಕಂಬ ಕುಣಿತ, ಕೋಲಾಟ, ಇಂದಿನ ಒಂದು ಸಂಪ್ರದಾಯ ಕೋಲಾಟ ಅದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಅದರೊಟ್ಟಿಗೆ ಸ್ತಬ್ಧ ಚಿತ್ರಗಳು ತುಂಬ ಇದೆ, ಭಜನಾ ತಂಡ ಇರ್ಬೋದು, ಮತ್ತು ಹುಲಿ ಕುಣಿತ, ಇಂಥದ್ದೆಲ್ಲ ಈ ಶೋಭಾಯಾತ್ರೆಗೆ ಮೆರುಗು ಕೊಡಲಿಕ್ಕೆ ಈಗಾಗಲೇ ಎಲ್ಲರೂ ಬರ್ತಾರೆ. ನಾಳೆ ಅದನ್ನು ವ್ಯವಸ್ಥಿತವಾಗಿ ಜೋಡಣೆ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಅಲಂಕಾರದ ದೃಷ್ಟಿಯಿಂದ ಹೇಳೋದಾದರೆ ಯಾವ ರೀತಿಯಾದಂಥ ಅಲಂಕಾರ ವ್ಯವಸ್ಥೆ? ಅಲಂಕಾರ ದೃಷ್ಟಿಯಲ್ಲಿ ದೇವಸ್ಥಾನದ ವಠಾರದಲ್ಲಿ ನಮ್ಮ ಮಾಲಿಂಗೇಶ್ವರ ದೇವರ ರಾಜಗೋಪುರ, ಜಗನ್ಮಾತೆ ಇರುವಂಥ ಒಂದು ದೇವಸ್ಥಾನದ ವಠಾರವನ್ನು ವಿದ್ಯುತ್ ದೀಪದಿಂದ ಅಲಂಕಾರ ಮಾಡಿದ್ದೇವೆ. ಅದರೊಟ್ಟಿಗೆ ನಾವು ಈ ಸರಿ ಒಂದು ಸಮಿತಿ ನಿರ್ಧಾರ ಮಾಡಿದ ಪ್ರಕಾರ ಬೊಳುವರ ವೃತ್ತದಿಂದ ದರ್ಬೆ ತನಕ ಎಲ್ಲ ವಿದ್ಯುತ್ ದೀಪದಿಂದ ಅಲಂಕಾರ ಮಾಡಿ ಪೇಟೆಯನ್ನು ಭಾರಿ ಶೋಭೆ ತರುವಂಥ ರೀತಿಯಲ್ಲಿ ದಸರಾಕ್ಕೆ ವಿಶೇಷ ಮೆರುಗು ಕೊಡಲಿಕ್ಕೆ ನಾವು ಈಗಾಗಲೇ ವಿದ್ಯುತ್ ದೀಪವನ್ನು ಅಳವಡಿಸಿದ್ದೇವೆ. ಮೊನ್ನೆಯಿಂದ ಅದು ಚಾಲನೆಯಲ್ಲಿದೆ. ಈಗ ನೀವು ಹೇಳಿದರೆ ಒಂದಷ್ಟು 3,000-4,000 ಮಂದಿ ಇದರಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು. ಇವರಿಗೆಲ್ಲ ಯಾವ ರೀತಿಯಂತೆ ವ್ಯವಸ್ಥೆಯನ್ನು ತಾವುಗಳು ಮಾಡಿದೆ? ನೋಡಿ, ಈಗ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಬರುವಂಥ ಭಕ್ತಾದಿಗಳು ಅದರಲ್ಲಿ ಭಾಗವಹಿಸುವಂಥ ತಂಡಗಳಿದೆ. ಅದಕ್ಕೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಮ್ಮ ನಟರಾಜ ವೇದಿಕೆ ಅಂತಿದೆ, ಅಲ್ಲಿ ಅವರಿಗೆ ಉಳ್ಕೊಳ್ಳಿಕ್ಕೆ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ. ಯಾವುದೇ ರೀತಿಯ ಹೊರ ರಾಜ್ಯದಿಂದ ಬರುವಂಥ ಭಕ್ತರಿಗೆ ನಮ್ಮಲ್ಲಿ ಯಾವುದೇ ತೊಂದರೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಅವರಿಗೆ ಉಳ್ಕೊಳ್ಳಿಕ್ಕೆ ಆಗಲಿ, ಅವರ ಉಪಹಾರ ವ್ಯವಸ್ಥೆಗೆ ಆಗಲಿ ಎಲ್ಲದಕ್ಕೂ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರೊಟ್ಟಿಗೆ ನಮಗೆ ಭಾರಿ ಸಹಕಾರ ಕೊಡ್ತಿರುವಂಥದ್ದು ನಮ್ಮ ಠಾಣಾ ಸಿಬ್ಬಂದಿಗಳು, ಪುತ್ತೂರು ಠಾಣೆಯವರು. ಅದಕ್ಕೆಲ್ಲ ಬಿಗು ಬಂದೋಬಸ್ತು ಆಗಲಿ, ಅವರಿಗೆ ನಮಗೆಲ್ಲ ಈ ಸಂಚಾರ ವ್ಯವಸ್ಥೆಗಾಗಲಿ ಎಲ್ಲರಿಗೂ ಭಾರಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಸ್ವಯಂ ಸೇವಕರು ಸಾಧಾರಣ ಈ ಮೆರವಣಿಗೆಯನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಸ್ವಯಂ ಸೇವಕರಂತೇಳಿ ನಾವು ಸಾಧಾರಣ ಒಂದು 250 ಮಂದಿಯನ್ನು ಅದಕ್ಕಂತಲೇ ಮಾಡಿದ್ದೇವೆ. ಈ ಶೋಭಾಯಾತ್ರೆ ನಡೆಯುವಾಗ ಯಾವುದೇ ಜನಸಂಚಾರಕ್ಕೆ ತೊಂದರೆ ಆಗಬಾರ್ದು, ಜನರಿಗೆ ಅಡೆತಡೆ ಬರಬಾರ್ದು. ಆ ಉದ್ದೇಶದಿಂದಾಗಿ ನಾವು ಇದನ್ನು ಈ ವರ್ಷ ಈ ಪುತ್ತೂರಿಂದಲೇ ಆ DJ ಅನ್ನುವಂಥದ್ದನ್ನು ನಿಷೇಧ ಮಾಡಿದ್ದೇವೆ. ಅದು ಇರಬಾರ್ದು ಮೆರವಣಿಗೆಯಲ್ಲಿ, ಯಾಕಂದರೆ ನಮ್ಮ ಭಕ್ತಿಗೆ ಧಕ್ಕೆ ಬರಬಾರ್ದು ಅನ್ನುವಂಥ ಉದ್ದೇಶದಿಂದ ನಾವು ಅದನ್ನು DJಯನ್ನು ನಿಷೇಧ ಮಾಡಿದ್ದೇವೆ. ಅದರೊಟ್ಟಿಗೆ ನಾವು ಮುಂಚಿನ ತಲೆಮಾರಿನ ಯಾವುದೇ ಒಂದು ದೇವಸ್ಥಾನ ಇರಲಿ, ಏನೇ ಒಂದು ಪೂಜಾ ಕಾರ್ಯಕ್ರಮ ಆಗೋದಿದ್ದರೆ ಮುಂಚೆ ಗರ್ನಾಲ್ ಸೇವೆ ಅಂತ ಇತ್ತು. ಈ ಸರಿ ಜಗನ್ಮಾತೆ ಹೊರಡೋ ಹೊತ್ತಿಗೆ ಆ ಮೆರವಣಿಗೆಯಲ್ಲಿ ಗರ್ನಾಲನ್ನು ಹೊಡೆಯುವಂಥ ಒಂದು ವಿಶೇಷತೆಯನ್ನು ಇಟ್ಕೊಂಡಿದ್ದೇವೆ. ಈ ಪಟಾಕಿ ಅದನ್ನು ಸಿಡಿಸುವುದು ಅದೆಲ್ಲ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಗರ್ನಾಲನ್ನು ಹೊಡೆಯುವಂಥ ಸಂಪ್ರದಾಯವನ್ನು ಇಟ್ಕೊಂಡಿದ್ದೇವೆ. ವಿಶೇಷ ಸುಡುಮದ್ದು ಪ್ರದರ್ಶನ ಅಂತ ಸುಡುಮದ್ದು ಪ್ರದರ್ಶನ ಅಂತ ಮಾಡಲಿಲ್ಲ. ಯಾಕಂತೇಳಿದರೆ ಈ ಮೆರವಣಿಗೆ ಸಾಗಿ ಬರುವಂಥ ಸಂದರ್ಭದಲ್ಲಿ ಅದರಲ್ಲಿ ವೀಕ್ಷಣೆ ಮಾಡಲಿಕ್ಕೆ ತುಂಬ ಇದೆ. ಆಗಿರುವಾಗ ನಾವು ಈ ವಿಶೇಷ ಸುಡುಮದ್ದು ಅಂತ ಮಾಡಿದ ತಕ್ಷಣ ಈ ಜನರಿಗೆ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ ಈ ಭಕ್ತಿಗಾಗಲಿ ಅಥವಾ ವೀಕ್ಷಣೆ ಮಾಡುವುದಕ್ಕೋಸ್ಕರ. ಅದಕ್ಕೆ ನಾವು ಅದನ್ನು ಗರ್ನಾಲನ್ನು ಒಂದು ಸಂಪ್ರದಾಯ ಬೇಕು ಅನ್ನೋಂಥದ್ದಕ್ಕೆ ಗರ್ನಾಲನ್ನು ಮಾಡುವಂಥದ್ದನ್ನು ಮಾಡಿದ್ದೇವೆ. ಹೌದು. ಈಗ ಮೆರವಣಿಗೆ ಸಾಗುವಂತಹ ಸಂದರ್ಭದಲ್ಲಿ ಅಂದರೆ ಬಹಳ ಬೇಗನೆ ಇದು ಆರಂಭ ಆಗ್ತದೆ. ನೀವು ಹೇಳಿದ ಹಾಗೆ ಪುತ್ತೂರು ಪೇಟೆಯಲ್ಲಿ ನಡೆಯುವ ದೃಷ್ಟಿಯಿಂದ ಸಂಚಾರ ವ್ಯವಸ್ಥೆಯಲ್ಲಿ ಅಂದರೆ ಉಳಿದವರಿಗೆ ಸಂಚಾರ ಮಾಡುವಂಥ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂಥ? ಈಗ ನೋಡಿ, ಉಳಿದವರಿಗೆ ಸಂಚಾರ ವ್ಯವಸ್ಥೆ ಮಾಡುವುದಕ್ಕೋಸ್ಕರ ನಮ್ಮ ಠಾಣೆಯ ಟ್ರಾಫಿಕ್ ಠಾಣಾ ಇನ್ಸ್ಪೆಕ್ಟರ್ ಉದಯ ರವಿ ಅವರು ಇವತ್ತು ಬೆಳಿಗ್ಗೆ ಆಗಾಗಲೇ ನಮ್ಮ ಬೊಳುವಾರ ವೃತ್ತಕ್ಕೆ ಬಂದು ಮತ್ತು ಮಾಲಿಂಗೇಶ್ವರ ದೇವಸ್ಥಾನದ ವಠಾರಕ್ಕೆ ಬಂದು ಎಲ್ಲ ಈ ಪೂರ್ವ ತಯಾರಿಯನ್ನು ವೀಕ್ಷಣೆ ಮಾಡಿದ್ದಾರೆ. ಅದಕ್ಕೆಲ್ಲ ಬೇಕಾಗುವಂಥ ಸಹಕಾರನ ಅವರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯ ಪ್ರಯಾಣಿಕರಿಗಾಗಲಿ ಬರುವಂಥ ಜನರಿಗಾಗಲಿ ತೊಂದರೆ ಆಗದಾಗಿ ಅದನ್ನು ಅವರು ಯಾವ ರೂಟ್ ಮ್ಯಾಪನ್ನು ಚೇಂಜ್
ಚೇಂಜ್ ಮಾಡಿ ಬದಲಾವಣೆಯನ್ನು ಮಾಡಿಕೊಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆಲ್ಲರೂ ನಮ್ಮ ಪುತ್ತೂರು ಸೀಮೆಯ ಭಕ್ತರು ಇದರಲ್ಲಿ ಸಹಕಾರಿಯಾಗಬೇಕು. ಈ ಜಗನ್ಮಾತೆಯ ಭವ್ಯ ಶೋಭಾಯಾತ್ರೆಯನ್ನು ವೀಕ್ಷಣೆ ಮಾಡಲಿಕ್ಕೆ ನಿಮಗೆಲ್ಲರಿಗೂ ಆ ಭಗವಂತ ಆ ಜಗನ್ಮಾತೆ ಆಶೀರ್ವಾದಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನೀವೆಲ್ಲರೂ ಬನ್ನಿ. ಅದರೊಟ್ಟಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಏನು ಮಾಡಿದ್ದೇವೆ, ಏನೆಲ್ಲ ಮಾಡ್ತಾ ಇದ್ದೇವೆ ಅನ್ನೋದನ್ನು ಇಷ್ಟರ ತನಕ ನಮಗೆ ಒಂದು ಭಾರೀ ಪ್ರಚಾರ ದೃಷ್ಟಿಯಲ್ಲಿ ಕೊಟ್ಟಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಅದರೊಟ್ಟಿಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಸುದ್ದಿ ಮಿತ್ರರಿಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ದಿನದಲ್ಲಿ ಏನೇನು ನಡೀತದೆ ಅದನ್ನು ಅದೇ ರೀತಿಯಲ್ಲಿ ಯಾವ ರೀತಿ ಪ್ರಸಾರಗೊಂಡು ನಮ್ಮ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಪ್ರಸಾರಗೊಟ್ಟಿದ್ದೀರಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಈ ಸಂಚಾಲಕತ್ವದ ನೆಲೆಯಲ್ಲಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಎಲ್ಲರೂ ಬನ್ನಿ, ಈ ಜಗನ್ಮಾತೆಯ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಎಲ್ಲರೂ ಬನ್ನಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ನನ್ನೆರಡು ಮಾತನ್ನು ನಿಲ್ಲಿಸ್ತೇನೆ. ಪುತ್ತೂರಿನಲ್ಲಿ ಕಳೆದ 89 ವರ್ಷಗಳಿಂದ ನಿರಂತರವಾಗಿ ಶಾರದೋತ್ಸವ ನಡೀತಿದೆ. ತಾಯಿ ಶಾರದೆಯ ಆರಾಧನೆ ಜೊತೆಗೆ ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಜರುಗಿಸ್ತಿದೆ. ಈ ಬಾರಿ ವಿಶೇಷವಾಗಿ ಪುತ್ತೂರನ್ನು ಅಲಂಕೃತ ಮಾಡಿ ವಿದ್ಯುತ್ ದೀಪಗಳಿಂದ ಅಲಂಕೃತ ಮಾಡಿ ಶೋಭಾಯಾತ್ರೆಗಳಲ್ಲಿ ಕಲಾ ತಂಡಗಳನ್ನು ತಂದು ಒಂದು ವಿಶಿಷ್ಟ ಮಾದರಿಯಲ್ಲಿ ಶಾರದೋತ್ಸವ ನಡೀತಿದೆ. ಈ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾಳ ಹೊಸ ಯೋಚನೆಗಳನ್ನು ಮಾಡಿ ಮಂಗಳೂರು ದಸರಾದ ರೀತಿಯಲ್ಲಿ ಪುತ್ತೂರು ದಸರಾವನ್ನು ಮಾಡಬೇಕು ಅನ್ನತಕ್ಕಂಥ ಭಾವನೆಯಿಂದ ಜನರ ಜೊತೆ ಬೆಸವಿಕೆಯ ಕೂಡುವಿಕೆಯಿಂದ ಈ ಬಾರಿಯ ಶಾರದೋತ್ಸವ ನಡೆಯಲಿಕ್ಕಿದೆ. ಇದಕ್ಕೆ ಶುಭವನ್ನು ಹಾರೈಸ್ತೇನೆ. ಇಡೀ ಕರ್ನಾಟಕದಲ್ಲಿ ನಾಡ ಹಬ್ಬ ದಸರಾ ಸಂಭ್ರಮದಿಂದ ಆಚರಣೆ ಆಗುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳುವಿನಲ್ಲಿ ನಾವೆಲ್ಲ ಹಿಂದೆ ಮಾರ್ನೇಮಿ ಅಂತ ಹೇಳ್ತಿದ್ದೆ. ಮಹಾನವರಾತ್ರಿ ಈ 9 ದಿವಸ ಜನರಿಗೆ ಶ್ರದ್ಧೆ ಮತ್ತು ಭಕ್ತಿಯ ಆ ಒಂದು ಕಾರ್ಯಕ್ರಮಗಳು. ಈ ಶ್ರದ್ಧೆ ಭಕ್ತಿಯ ಜೊತೆಯಲ್ಲಿ ಇವತ್ತು ಬೇರೆ ಬೇರೆ ಆರಾಧನೆಗಳು ಕೂಡ ಭಾಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಅಂಥದ್ರಲ್ಲಿ ಶಾರದೆಯ ಆರಾಧನೆ ಕೂಡ ನವರಾತ್ರಿಯ ಆ 9 ದಿವಸದಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಪುತ್ತೂರಿನಲ್ಲಿ ಕಳೆದ 89 ವರ್ಷದಿಂದ ನಿರಂತರವಾಗಿ ಆ ಶಾರದಾ ಆರಾಧನೆ ಮಾಡಿ ಭಕ್ತಿ ಶ್ರದ್ಧೆಯ ಜೊತೆಯಲ್ಲಿ ನಮ್ಮ ಈ ಪೀಳಿಗೆಯ ನಮ್ಮ ಈಗಿನ ಮಕ್ಕಳಿಗೆ ಆ ಒಂದು ಶಾರದೆಯ ಆರಾಧನೆ ಮಾಡುವ ಮುಖಾಂತರ ಜ್ಞಾನ ಸಮೃದ್ಧಿ ಆಗ್ತದೆ ಎನ್ನುವಂಥ ಸಂಕೇತವನ್ನು ಕೊಡುವಂಥ ಈ ಒಂದು ಶಾರದಾ ಆರಾಧನೆ ಇವತ್ತು ಪುತ್ತೂರಿನಲ್ಲಿ ವಿಜೃಂಭಣೆಯಿಂದ ಅಕ್ಟೋಬರ್ 24ರಂದು ಮಂಗಳವಾರ ಸಂಜೆ 4:15 ನಡೆಯುವಂಥ ಆ ಒಂದು ಶೋಭಾಯಾತ್ರೆಯ ಮುಖಾಂತರ ಕೊನೆಗೊಳ್ಳಲಿಕ್ಕಿದೆ. ಪುತ್ತೂರಿನಲ್ಲಿ ವಿಶೇಷವಾಗಿ ಶಾರದಾ ಮಹೋತ್ಸವವನ್ನು ಶಾರದಾ ಆರಾಧನೆಯನ್ನು ವಿಶಿಷ್ಟವಾಗಿ ಆರಾಧನೆ ಮಾಡಬೇಕು ಮತ್ತು ಆ ಒಂದು ವಿಸರ್ಜನೆ ಸಂದರ್ಭದಲ್ಲಿ ಒಂದು ಒಳ್ಳೆಯ ಶೋಭಾಯಾತ್ರೆಯನ್ನು ಮಾಡಬೇಕು. ಟ್ಯಾಬ್ಲುಗಳು, ಕುಣಿತಗಳು, ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಾಂಸ್ಕೃತಿಕ ವಿಚಾರಗಳು ಅದರಲ್ಲಿ ಮೈಗೂಡಿಸಿಕೊಂಡು ಆ ಒಂದು ಕಾರ್ಯಕ್ರಮ ಇರಬೇಕು ಅಂತೇಳಿ ಇವತ್ತು ನಮ್ಮ ಸಮಿತಿ ಆಯೋಜನೆ ಮಾಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂ ಭಗವದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇನ್ನು ಪುತ್ತೂರು ಶೋಭಾಯಾತ್ರೆ ನಡೆಯಬೇಕಾದ್ರೆ ಒಂದಷ್ಟು ಸಂಚಾರದಲ್ಲಿ ವ್ಯತ್ಯಯಗಳು ಉಂಟಾಗುತ್ತವೆ. ಇದರ ಬಗ್ಗೆ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ರಾಜೇಶ್ ಬಣ್ಣೂರವರು ಮಾಹಿತಿಯನ್ನು ನೀಡ್ತಾರೆ. ಆತ್ಮೀಯರೇ, ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಡೆಯುವಂಥ ಶಾರದೋತ್ಸವದ ವೈಭವದ ಮೆರವಣಿಗೆ ನಾಳೆ 5 ಗಂಟೆಗೆ ಸರಿಯಾಗಿ ಪುತ್ತೂರಿನಲ್ಲಿ ನಡೆಯಲಿಕ್ಕಿದೆ. ನಾವು ಸಾರ್ವಜನಿಕ ವಾಹನ ಮಾಲಕ ಮತ್ತು ಚಾಲಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನಂತ ಕೇಳಿದರೆ, ನಾಳೆ ವಿಪರೀತವಾದಂಥ ಭಕ್ತರು ಸೇರುವುದರಿಂದ ಸ್ವಲ್ಪ ವಾಹನ ಓಡಾಟದಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತೇವೆ. ಮಂಗಳೂರು ಕಡೆಯಿಂದ ಬರುವಂಥ ವಾಹನಗಳು ನೇರವಾಗಿ ಪುತ್ತೂರಿಗೆ ಬರುವುದಾಗಿದ್ದರೆ, ಪುತ್ತೂರು ಟೌನ್ನೊಳಗೆ ಬರುವುದಾಗಿದ್ದರೆ ಅಶ್ವಿನಿ ಸರ್ಕಲ್ನ ಒಳಗಡೆಯಿಂದಾಗಿ ಬರಲಿಕ್ಕೆ ಅವಕಾಶ ಇದೆ.
ಅದೇ ರೀತಿ ಬಪ್ಪಳಿಗೆ ಸತ್ಯನಾರಾಯಣ ಕಟ್ಟೆಯ ಮುಂದೆಗಡೆ ಬೈಪಾಸ್ ಮತ್ತು ನಗರಕ್ಕೆ ಸೇರುವ ರಸ್ತೆಯಲ್ಲಿ ಎಡಭಾಗಕ್ಕೆ ಬಂದರೆ ಅಲ್ಲಿಂದ ಕೂಡ ಬರಲಿಕ್ಕೆ ಅವಕಾಶಗಳಿದೆ. ದಯವಿಟ್ಟು ಮಂಗಳೂರು ಕಡೆಯಿಂದ ನೇರವಾಗಿ ಹೋಗುವವರಿಗೆ ಬೈಪಾಸ್ ಮುಖಾಂತರ ಮಡಿಕೇರಿಗೆ ಹೋಗುವಂಥ ವ್ಯವಸ್ಥೆಗಳು ಈಗಾಗಲೇ ಇದೆ. ಅದೇ ರೀತಿ ಉಪ್ಪಿನಂಗಡಿ ಕಡೆಯಿಂದ ಬರುವಂಥ ವಾಹನಗಳು ಆದರ್ಶ ಆಸ್ಪತ್ರೆಯ ಎದುರುಗಡೆಯಿಂದಾಗಿ ಎಲ್ಲಿಂದ ಸಾಲುಮರದಿಂದ ಟರ್ನ್ ತಗೊಂಡು ಆದರ್ಶ ಹಾಸ್ಪಿಟಲ್ ಎದುರುಗಡೆಯಿಂದಾಗಿ ಬರ್ಬೋದು, ಅಥವಾ ರೈಲ್ವೆ ಆರಡಿಯ ರೈಲ್ವೆ ಬ್ರಿಡ್ಜಿನಿಂದ ಎಡಕ್ಕೆ ತಿರುಗಿ ನೇರವಾಗಿ ಬಸ್ ಸ್ಟ್ಯಾಂಡಿಗೆ ಬರಲಿಕ್ಕೆ ಅವಕಾಶಗಳಿದೆ. ಅದೇ ರೀತಿ ಮಂಗಳೂರು ಕಡೆಯಿಂದ ಮಡಿಕೇರಿ ಕಡೆಯಿಂದ ಬರುವವರು ಬೈಪಾಸ್ನಲ್ಲಿ ಪಾಸ್ ಆಗಿ ನಮಗೆ ಸಹಕಾರ ಕೊಡಬೇಕು. ಅದೇ ರೀತಿ ಪುತ್ತೂರು ಪೇಟೆ ಒಳಗೆ ಆದಷ್ಟು ವೆಹಿಕಲ್ಗಳು ಬರದಾಗೆ ತಾವು ನಮಗೆ ಸಹಕಾರ ಕೊಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಅಲ್ಲಲ್ಲಿ ಒಳ ರಸ್ತೆಗಳಿವೆ, ಆ ರಸ್ತೆಯನ್ನು ಉಪಯೋಗ ಮಾಡಿಕೊಳ್ಳಬಹುದು, ಬೈಪಾಸ್ ರಸ್ತೆಯನ್ನು ಉಪಯೋಗ ಮಾಡಿಕೊಳ್ಳಬಹುದು. ಒಟ್ಟಿನಲ್ಲಿ ಮೆರವಣಿಗೆಯ ಅಂದವನ್ನು ಹೆಚ್ಚಿಸೋಕ್ಕೋಸ್ಕರ ಎಲ್ಲ ವಾಹನ ಚಾಲಕ ಮಾಲಕರು ನಮ್ಮ ಜೊತೆ ಸಹಕರಿಸಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಮೆರವಣಿಗೆ 5 ಗಂಟೆಗೆ ಹೊರಡುತ್ತದೆ. ಸುಮಾರು 10-10:30 ಒಳಗೆ ಮೆರವಣಿಗೆಯನ್ನು ಪೂರ್ಣಗೊಳಿಸಿ ದೇವರನ್ನು ಜಲಸ್ತಂಭನ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇನ್ನೂ ವಿಶೇಷವಾಗಿ ಏನು ಇಟ್ಟುಕೊಂಡಿದ್ದೇವೆ ಅಂತ ಕೇಳಿದರೆ, ಜಲಸ್ತಂಭನ ಭಾಳ ವಿಶೇಷವಾಗಿ ನಡೀತಾ ಇದೆ. ಯಾಕಂತ ಕೇಳಿದರೆ, ನಾವು ಕ್ರೇನ್ನ ಮೂಲಕ ಶಾರದಾ ಮಾತೆಯನ್ನು ವಿಸರ್ಜನೆ ಮಾಡುವಂಥ ಒಂದು ಹೊಸ ಪದ್ಧತಿಯನ್ನು ಪುತ್ತೂರಲ್ಲಿ ಪ್ರಾರಂಭ ಮಾಡಿಕೊಳ್ಳಿ. ಇದು ನೋಡುವಂಥದ್ದೇ ಬಹಳ ಚೆಂದ. ಇಲ್ಲದ್ರೆ ಏನಾಗ್ತದೆ ಅಂತ ಕೇಳಿದರೆ, ನಾವು ದಂಡೆಯ ಮೇಲೆ ಕೂತ್ಕೊಳಿಸಿ ಅದನ್ನು ದೂಡಿ ಹಾಕುವಾಗ ಅದರ ಕೈಕಾಲುಗಳು ಅಥವಾ ತಲೆ ಏನಾದರೂ ಕಟ್ಟಾಗುವಂಥ ಚಾನ್ಸ್ಗಳು ಜಾಸ್ತಿ ಇರ್ತದೆ. ಆ ನಿಟ್ಟಿನಲ್ಲಿ ಕ್ರೇನ್ನ ಮೂಲಕ ದೇವರನ್ನು ಇಳಿಸುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಅದಕ್ಕೋಸ್ಕರ ಪುತ್ತೂರಿನ ಜನತೆಯಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ, ದಯವಿಟ್ಟು ಎಲ್ಲರೂ ನಮಗೆ ಈ ರೀತಿಯಲ್ಲಿ ಸಹಕರಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪಾರ್ಕಿಂಗಿನ ಬಗ್ಗೆ ಈಗ ಅಲ್ಲಲ್ಲಿ ಕೆಲವು ಅಂಗಡಿಗಳ ಭಾಗಗಳಲ್ಲಿ ಪಾರ್ಕಿಂಗ್ಗಳ ವ್ಯವಸ್ಥೆಗಳಿದೆ, ಅದನ್ನು ತಾವು ಉಪಯೋಗ ಮಾಡಿಕೊಳ್ಬೇಕು. ಎಲ್ಲರೂ ಯಾವುದೇ ರೀತಿಯ ತೊಂದರೆಗಳಾಗದ ಜೊತೆ ಮುಖ್ಯವಾಗಿ ನಮಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಾ ಇರೋದು. ಇದು ಪುತ್ತೂರು ಶಾರದೋತ್ಸವದ ವೈಭವದ ಶೋಭಾಯಾತ್ರೆಗೆ ನಡೆದಿರುವಂತಹ ಅಂತಿಮ ಹಂತದ ಸಿದ್ಧತೆ. ಕ್ಷಣಗಣನೆ ಇನ್ನು ಆರಂಭ ಆಗಿದೆ. ಊರಿನ ಹಾಗೂ ಪರವೂರಿನ ಅನೇಕ ಭಕ್ತಾಭಿಮಾನಿಗಳು ಈ ಒಂದು ದೃಶ್ಯವನ್ನು, ಶಾರದಾ ಮಾತೆಯ ಶೋಭಾಯಾತ್ರೆಯ ದೃಶ್ಯವನ್ನು ಅತ್ಯಂತ ವಿವಿಧ ಮನೋರಂಜನಾ ಕಲಾತ್ಮಕವಾದಂತಹ ಮೆರವಣಿಗೆಯ ತಂಡಗಳ ಜೊತೆಗೆ, ಸ್ತಬ್ಧ ಚಿತ್ರಗಳ ಜೊತೆಗೆ, ಅದರ ಜೊತೆಗೆ ಕುಣಿತ ಭಜನೆಯೊಂದಿಗೆ, ವಿಶೇಷವಾಗಿ ಸೀತಾರಾಮ್ ಶೆಟ್ಟರ್ ಅವರು ಹೇಳಿದರು, ಡಿಜೆಯನ್ನು ನಾವು ನಿಷೇಧಿಸಿದ್ದೇವೆ ಎನ್ನುವಂಥದ್ದು ಬಹಳ ಒಂದು ಉತ್ತಮವಾದಂತಹ ಬೆಳವಣಿಗೆಯು ಕೂಡ ನಡೆದಿರುವಂಥದ್ದು. ಮತ್ತು ಇದೊಂದು ಅತ್ಯಂತ ಮಾದರಿಯಾಗಿ ಪುತ್ತೂರು ಶಾರದೋತ್ಸವದ ಮೂಲಕ ಅದು ರಾಜ್ಯದಾದ್ಯಂತ ಆಗಿರ್ಬೋದು, ದೇಶದಾದ್ಯಂತ ಆಗಿರ್ಬೋದು, ಅದು ಮನೆ ಮಾತಾಗಲಿ ಎನ್ನುವಂಥ ಒಂದು ಆಶಯವು ಕೂಡ ಈ ಪುತ್ತೂರಿನ ಶಾರದೋತ್ಸವದ ಮೂಲಕ ವ್ಯಕ್ತವಾಗಲಿ ಎನ್ನುವಂಥದ್ದು ನಮ್ಮದು ಆಶಯ. ಸುಧಾಕರ್ ಪಟೇಲ್ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.